ಲಾಕ್ಡೌನ್ ದಾತ್ರ ಸಂಕಷ್ಟಡು ಒಪ್ಪುನಕ್ಲೆಗ್ ಸಹಾಯ ಮನ್ಪುನ ಬೇಲೆನ್ ಕರಾವಳಿ ಕಾಲೇಜ್ ಸಮೂಹ ಶಿಕ್ಷಣ ಸಂಸ್ಥೆದ ಸ್ಥಾಪಕಾಧ್ಯಕ್ಷರು ಶ್ರೀ ಎಸ್ ಗಣೇಶ್ ರಾವ್ ನಿರಂತರವಾದ ಮಲ್ತೊಂದುಲ್ಲೇರು ಕುಡ್ಲ ನೀರು ಮಾರ್ಗ ಕರಾವಳಿ ಇಂಜಿನಿಯರಿಂಗ್ ಕಾಲೇಜ್ ಕ್ಯಾಂಪಸ್ ಪರಿಸರಡು ಅಗತ್ಯ ಉಪ್ಪುನಕ್ಲೆಗ್ ಅಂಗಾರ ಕಾಂಡೆ ದಿನಸಿ ಸಾಮಗ್ರಿಗಳನ್ನು ವಿತರಣೆ ಮಲ್ತೇರು. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ, ಜೀವ ಹೋದರು ಜಗವೇನೇ ಅಂದರು ಮಾತು ತಪ್ಪದ ಯಜಮಾನ. ಕೂಗಿ ಕೂಗಿ ಹೇಳುತ್ತೈತೆ ಇಂದು ಸಮಾನ, ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ. ನಿಂತ ನೋಡು ಯಜಮಾನ, ನಿಂತ ನೋಡು ಯಜಮಾನ. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಒಬ್ಬನೇ ಒಬ್ಬ ನಮಗೆಲ್ಲ ಒಬ್ಬನು, ಯಾರ ಹೆತ್ತ ಮಗನೋ ನಮಗಾಗಿ ಬಂದನು. ಮೇಲು ಕೀಳು ಗೊತ್ತೇ ಇಲ್ಲ ಬಡವನು ಗೆಳೆಯಾನೆ, ಶ್ರೀಮಂತಿಕೆ ತಲೆ ಹತ್ತೇ ಇಲ್ಲ ಹತ್ತೂರ ಒಡೆಯಾನೆ. ಪಡು ಬೊಕ್ಕ ನೀರು ಮಾರ್ಗ ಗ್ರಾಮ ಪರಿಸರ ಒಟ್ಟು 180 ಜನಕ್ಕೆ ದಿನಸಿ ಸಾಮಗ್ರಿಯಲ್ಲದ ಕಿಟ್ಟನ್ನು ವಿತರಣೆ ಮಂತದ ಪಾತ್ಯರ್ನ ಕರಾವಳಿ ಕಾಲೇಜ್ ಸಮೂಹ ಶಿಕ್ಷಣ ಸಂಸ್ಥೆದ ಸ್ಥಾಪಕಾಧ್ಯಕ್ಷರು ಶ್ರೀ ಎಸ್ ಗಣೇಶ್ ರಾವ್ ಕೊರೋನಾ ಲಾಕ್ಡೌನ್ ಇನಿ ಮಾತೆರೆಗ್ಲ ಇಲ್ಲದಲ್ಲೈ ಕುಳ್ಳು ಲೆಕ್ಕ ಮಲ್ತದಂಡು ಬೆನ್ಪಿನ ಜನಕ್ಲಿಗೆ ಬೇಲೆ ಇಜ್ಜಂದೆ ದಿನ ಕರಿಯರೆ ಕಷ್ಟ ಆತನು ಅಂಚಾದು ಏರ್ಲ ಬಡವಡು ಉಪ್ಪು ಲೆಕ್ಕ ಆಯರೆ ಬಲ್ಲಿ ಸಂಕಷ್ಟಡು ಉಪ್ಪುನಕ್ಲೆಗೆ ಸಮಾಜ ಸಗಾಯ ಮನ್ಪೊಡಾತನು ಪಂಡದ ತೆರಿಪಾಯರು. ನೀರು ಮಾರ್ಗ ಮತ್ತು ಪಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಡ ಜನರಿಗೆ ಅಕ್ಕಿ, ಬೇಳೆ, ಸಕ್ಕರೆ, ಚಹುಡಿ, ನೀರುಳ್ಳಿ ಮುಂತಾದ ದಿನನಿತ್ಯದ ವಸ್ತುಗಳನ್ನು, ಊಟೋಪಚಾರಕ್ಕೆ ಬೇಕಾದಂಥ ವಸ್ತುಗಳನ್ನು ಸುಮಾರು 180 ಜನರಿಗೆ ವಿತರಿಸಲಾಯಿತು. ದೇಶದ ಪ್ರಧಾನಮಂತ್ರಿಯವರ ಕರೆಯಂತೆ ಯಾರೂ ಊಟ ಇಲ್ಲದೆ ಕೊರಗಬಾರ್ದು, ಯಾರಿಗೂ ತೊಂದರೆ ಆಗಬಾರ್ದು. ಪ್ರತಿಯೊಂದು ಮನೆಗೆ, ಪ್ರತಿಯೊಂದು ಹಳ್ಳಿಗೆ, ಪ್ರತಿಯೊಬ್ಬ ಕಾರ್ಯಕರ್ತರಾಗಿ ನಾವು ಒಂದು ಯುದ್ಧದ ರೀತಿಯಲ್ಲಿ ಇಡೀ ದೇಶ ಒಂದಾಗಿ ಎದ್ದು ನಿಲ್ಲಬೇಕಾದಂಥ ಈ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಅದನ್ನು ಮಾಡುವುದು ನಮ್ಮ ಕರ್ತವ್ಯ ಹೇಳುವ ನಿಟ್ಟಿನಲ್ಲಿ ನಿನ್ನೆ ಸಹಿತ ನಾವು ನಮ್ಮ ಕರಾವಳಿ ಫಾರ್ಮಸಿ ಕಾಲೇಜು ಓಮಂಜೂರಿನಲ್ಲಿ ಮಾಡಿದ್ದೆವು. ಕರಾವಳಿ ಕಾಲೇಜು ಕೊಟ್ಟಾರದಲ್ಲಿ ನಿರಂತರವಾಗಿ ದಿನನಿತ್ಯ ನಡೀತಾ ಉಂಟು. ಬಬ್ಬುಸ್ವಾಮಿ ಮಂದಿರದಲ್ಲಿ ಮಾಡಿದೆವು, ಕದ್ರಿಯಲ್ಲಿ ಮಾಡಿದೆವು, ಕಾವೂರಿನಲ್ಲಿ ಮಾಡಿದೆವು. ಸುಮಾರು 8,000ದಿಂದ 10,000 kg ಅಕ್ಕಿಯ ತನಕ, ಸರಿಯಾದ ಲೆಕ್ಕಪತ್ರ ಇಡಲಿಲ್ಲ, ಸರಿಸುಮಾರು ಅಕ್ಕಿ, ಸಕ್ಕರೆ, ಬೇಳೆ, ನೀರುಳ್ಳಿ, ಚಹುಡಿ, ಗೋಧಿ ಹಿಟ್ಟು, ಮೆಣಸು ಮುಂತಾದ ದಿನನಿತ್ಯದ ವಸ್ತುಗಳನ್ನು ಸಾವಿರಾರು ಜನರಿಗೆ ಈಗಾಗಲೇ ವಿತರಿಸಿದ್ದೇವೆ. ಯಾರು ಎದೆಗುಂದಬಾರ್ದು, ಇಡೀ ಸಮಾಜ, ಇಡೀ ದೇಶ ಒಂದಾಗಿ ಎದ್ದು ನಿಂತು ಈ ಕೊರೋನಾ ಮಹಾಮಾರಿಯನ್ನು ಮೆಟ್ಟಿ ನಿಲ್ಲಬೇಕು. ಮೆಟ್ಟಿ ನಿಲ್ಲುವಾಗ ಭಾರತ ಮಾನವೀಯತೆಗೆ ಹೆಸರಾದ ದೇಶ, ಅದರ ನೆಲೆಗಟ್ಟಿನಲ್ಲಿ ನಾವೆಲ್ಲರೂ ಇರಬೇಕು ಹೇಳುವ ಮಾತುಗಳೊಂದಿಗೆ ನೀವು ಈಗ ಗಮನಿಸ್ಬೋದು, ಡಿಸ್ಟೆನ್ಸ್ ಇಟ್ಟುಕೊಂಡು, ಸೋಷಿಯಲ್ ಡಿಸ್ಟೆನ್ಸ್ ಇಟ್ಕೊಂಡು, ಎಷ್ಟೋ ಸಂದರ್ಭದಲ್ಲಿ ನಾವು ಇಂಥ ಕಾರ್ಯಕ್ರಮ ಮಾಡುವಾಗ ಸೋಷಿಯಲ್ ಡಿಸ್ಟೆನ್ಸ್ ಕಮ್ಮಿ ಇರ್ತದೆ.
ದಯವಿಟ್ಟು ಜನರಲ್ಲಿ ವಿನಂತಿ ಮಾಡ್ತೇನೆ, ಯಾವುದೇ ಸ್ಥಳ ಇರಲಿ ಸೋಷಿಯಲ್ ಡಿಸ್ಟೆನ್ಸನ್ನು ದಯವಿಟ್ಟು ಮೇಂಟೈನ್ ಮಾಡಿ. ಆದಷ್ಟು ಆರೋಗ್ಯದ ಶುಚಿತ್ವದ ಕಡೆಗೆ ಗಮನ ಕೊಡಿ. ಪೊಲೀಸರಿಗೊಂದಿಗೆ ದಯವಿಟ್ಟು ಸಹಕರಿಸಿ. ಪೊಲೀಸರು ನಮ್ಮ ಜೀವ ಉಳಿಸಲಿಕ್ಕೆ ಇವತ್ತು ವೈದ್ಯರು, ದಾದಿಯರು, ಪೊಲೀಸರು, ಸರ್ಕಾರಿ ಅಧಿಕಾರಿಗಳು, ಸ್ವಯಂ ಸೇವಾ ಸಂಸ್ಥೆಗಳು ನಮ್ಮ ಜೀವ ಉಳಿಸಲಿಕ್ಕೆ ಅವರ ಜೀವವನ್ನು ಪಣವಿಟ್ಟು ಹೋರಾಡ್ತಾ ಇದ್ದಾರೆ. ಅಂಥವರೆಲ್ಲರಿಗೆ ಒಂದು ದೊಡ್ಡ ಕೃತಜ್ಞತೆಯನ್ನು ನಮನಗಳನ್ನು ಸಲ್ಲಿಸುವೊಂದಿಗೆ ಇಡೀ ಸಮಾಜ, ಇಡೀ ದೇಶ ಒಂದಾಗಿ ಆದಷ್ಟು ಬೇಗ ಈ ಕೊರೋನಾ ಮಾರಿಯನ್ನು ಹೊಡೆದೋಡಿಸಲಿಕ್ಕೆ ನಾವೆಲ್ಲರೂ ಸಹಕರಿಸಬೇಕು ಹೇಳುವ ಮಾತಿನೊಂದಿಗೆ ಎಲ್ಲರಿಗೆ ಶುಭವಾಗಲಿ. ಇನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಅತ್ಯಂತ ವಿನಮ್ರವಾಗಿ ಕೈಜೋಡಿಸಿ ಎಲ್ಲ ಬಂಧುಗಳಲ್ಲಿ ವಿನಂತಿಸುವುದು, ಇದರಲ್ಲಿ ಜಾತಿ ಇಲ್ಲ, ಮತ ಇಲ್ಲ, ಧರ್ಮ ಇಲ್ಲ, ಪ್ರಾಂತ್ಯ ಇಲ್ಲ, ಭಾಷೆ ಇಲ್ಲ, ಪಕ್ಷ ಇಲ್ಲ. ಇಡೀ ಭಾರತೀಯರು ಸಂಕಷ್ಟದಲ್ಲಿದ್ದಾರೆ. ಎಲ್ಲರೂ ಒಬ್ರಿಗೊಬ್ಬರು ಸಹಕರಿಸಿ. ಸುಮ್ಮನೆ ಜಾತೀಕರಣ, ವೈವೈಕರಣ, ರಾಜಕೀಕರಣ ಮಾಡೋದು ಬೇಡ. ವಿಶೇಷವಾಗಿ ಪೊಲೀಸರೊಂದಿಗೆ ವರ್ತಿಸುವಾಗ, ವೈದ್ಯರೊಂದಿಗೆ, ದಾದಿಯರೊಂದಿಗೆ ವರ್ತಿಸುವಾಗ, ಸರ್ಕಾರಿ ಅಧಿಕಾರಿಗಳೊಂದಿಗೆ ವರ್ತಿಸುವಾಗ ನಮಗೆ ಕಷ್ಟ ಆಗ್ತದೆ. ಮನೆ ಬಿಟ್ಟು ಹೊರಗೆ ಬರಲಿಕ್ಕೆ ಆಗೋದಿಲ್ಲ, ವಾಹನದಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಆ ಎಲ್ಲ ಕಷ್ಟಗಳನ್ನು ಸಹಿಸಿಕೊಂಡು, ಯಾಕಂದರೆ ಒಂದೇ ಒಂದು ಭಾರತೀಯರ ಜೀವ ಹೋಗಬಾರ್ದು ಹೇಳುವಂಥ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಯವರು ಕಾರ್ಯಪ್ರವೃತ್ತರಾಗಿದ್ದಾರೆ, ಮುಖ್ಯಮಂತ್ರಿಗಳು ಕಾರ್ಯಪ್ರವೃತ್ತರು. ಆದರೂ 10 ಜೀವಗಳು ನಾವು ಕಳ್ಕೊಂಡಿದ್ದೇವೆ. ಅದು ಸಂಖ್ಯೆ ಹೆಚ್ಚಾಗಬಾರ್ದು. ಮತ್ತು ಆದಷ್ಟು ಎಷ್ಟು ನಾವು ಸಂಯಮದಿಂದಿದ್ದೇವೆ ಅಷ್ಟು ಬೇಗ ಈ ಲಾಕ್ಡೌನ್ ತೆಗಿಲಿಕ್ಕೆ ಆಗ್ತದೆ. ಈಗ ಹೆಚ್ಚಿನ ಅಂಶ ಇನ್ನೂ ಲಾಕ್ಡೌನ್ ಮುಂದಿರುತ್ತೆ. ಯಾಕೆ ಹೇಳಿದ್ರೆ ಸಾರ್ವಜನಿಕರು ಅನೇಕ ಸಂದರ್ಭಗಳಲ್ಲಿ ಸಹಕರಿಸಲಿಲ್ಲ, ಗುಂಪು ಗುಂಪಾಗಿ ಹೋಗಿದ್ದಾರೆ. ಅದರಿಂದ ಹೆಚ್ಚು ಹೆಚ್ಚು ಪಸರಿಸಿದೆ. ಒಂದು 0 ಲೆವೆಲ್ಗೆ ಬಂದಾಗ ಲಾಕ್ಡೌನ್ ತೆಗೀತಾರೆ. ಹಾಗಾಗಿ ಬೇಗ ಲಾಕ್ಡೌನ್ ತೆಗಿಬೇಕು ಅಂತಾದರೆ ಸಾರ್ವಜನಿಕರು ಸಹಕರಿಸಬೇಕು ಹೇಳುವಂಥ ಒಂದು ಕಳಕಳಿಯೊಂದಿಗೆ ಇನ್ನೊಮ್ಮೆ ಮಗದೊಮ್ಮೆ ಖಂಡಿತ ಭಾರತ ದೇಶ ಇದನ್ನು ಗೆದ್ದು ಬರ್ತದೆ. ಯಾಕೆಂದರೆ ನೈತಿಕತೆ, ಮಾನವೀಯತೆ ನೆಲೆಯಲ್ಲಿ ನಾವು ದೇಶವನ್ನು ಕಟ್ಟಿದ್ದೇವೆ. ಹಿರಿಯರು ಅದಕ್ಕೋಸ್ಕರ ತಮ್ಮ ಜೀವವನ್ನೇ ಪಣವಾಗಿಟ್ಟಿದ್ದಾರೆ. ಹಾಗಾಗಿ ನಾವಿದನ್ನು ಗೆದ್ದು ಬರ್ತೇವೆ ಹೇಳುವಂಥ ಆತ್ಮವಿಶ್ವಾಸದ ಮಾತಿನೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ತೆ. ನೀರ್ಮಾರ್ಗ ಗ್ರಾಮ ಪಂಚಾಯತದ ಅಧ್ಯಕ್ಷರು ಶ್ರೀಮತಿ ಕಸ್ತೂರಿ ಪಾತೆರೊಂದು ಸರಕಾರದ ತಿಕ್ಕುನ ಸವಲತ್ತುಲೇನು ಮಾತೆರೆಗಳ ಎತ್ತಾರ ಭಂಗ ಆಣಗ ಗಣೇಶ್ ರಾವ್ರಂಚಿನ ದಾನಿಲಿನ ಸಹಕಾರ ಮಲ್ಲ ಉಪಕಾರ ಆಪುಣು ಪಡೆದು ತಂಕಲ್ನ ರಡ್ಡು ಗ್ರಾಮಕ್ಕೆ ಸಗಾಯ ಕೊರಲ ಶ್ರೀ ಗಣೇಶ್ ರಾವರಿಗೆ ಸೊಲ್ಮೆ ಸಂದಾಯರು. ನಮ್ಮ ನೀರ್ಮಾರ್ಗ ಬಣ್ಣಂತಿಲಕ್ಕೆ ಕರಾವಳಿ ಕಾಲೇಜಿನ ಗಣೇಶ್ ರಾವ್ ಆದಷ್ಟು ಕಡ ಬಡವರನ್ನು ಹುಡುಕಿ ಅವರಿಗೆ ಊಟದ ವ್ಯವಸ್ಥೆ ಇಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಅಂಥ ಕಡ ಬಡವರನ್ನು ಹುಡುಕಿ ಒಂದಷ್ಟು ಅಕ್ಕಿ, ಬೇಳೆ, ಈರುಳ್ಳಿ, ಸಕ್ಕರೆ, ಚಾವುಡಿ ಇದನ್ನೆಲ್ಲ ಒಂದು ಕಿಟ್ ಮಾಡಿ ಅವರಿಗೆ ಸಾಧ್ಯವಾದಷ್ಟು ಜನರಿಗೆ ಅವರ ಕೈಯಿಂದ ದಾನ ಮಾಡಿದ್ದಾರೆ. ಇಂತಹ ಮನಸ್ಸಿರುವ ನಮ್ಮ ಗಣೇಶ್ ರಾವ್ ಅವರಿಗೆ ಇನ್ನಷ್ಟು ಬಡವರಿಗೆ ಸಹಾಯ ಮಾಡುವಂತಹ ಮನಸ್ಸು, ಹಾಗೆ ಅವರಿಗೆ ಆ ಶಕ್ತಿ ದೇವರು ಕರುಣಿಸಲಿ ಅಂತ ಹೇಳುತ್ತಾ, ನಮ್ಮ ಗ್ರಾಮದಲ್ಲಿ ಇಷ್ಟು ಬಡವರನ್ನು ಹುಡುಕಿ ಕೊಟ್ಟಿದ್ದಾರೆ, ಇನ್ನಷ್ಟು ಅವರಿಗೆ ಸಹಾಯ ಮಾಡುವ ಶಕ್ತಿ ಆ ದೇವರು ಇನ್ನಷ್ಟು ಕೊಡಲಿ ಅಂತ ಹೇಳುತ್ತಾ ನಮ್ಮ ನೀರುಮಾರ್ಗ ಬಣ್ಣಂತಿಲ ಈ ಗ್ರಾಮಸ್ಥರ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಕುಡ್ಲ ತಾಲೂಕು ಪಂಚಾಯತದ ಮಾಜಿ ಅಧ್ಯಕ್ಷರು ಶ್ರೀ ಗೋಕುಲ್ದಾಸ್ ಶೆಟ್ಟರ್ ಪಾತೆರೊಂದು ಸಂಕಷ್ಟಡುಪುನ ಈ ಪರಿಸರದ ಗ್ರಾಮಸ್ಥರಿಗೆ ಸಗಾಯ ಕೊರಲ ಗಣೇಶ್ ರಾವ್ರೇನು ಅಭಿನಂದಿಸಾದು ಪಡುಬಕ ನೀರ್ಮಾರ್ಗ ಗ್ರಾಮಡು ದಿಂಜ ಬಂಗಡುಪುಣಕ್ಲೇನು ಗುರುತಿಸಾದು ಅಕಲ್ನ ಇಲ್ಲಡೆ ಬೋಡಿತಿನ ದಿನಸಿ ಸಾಮಗ್ರಿಯನ್ನು ಒದಗಾದರು ಅರೆನ ಸಾಮಾಜಿಕ ಸೇವೆ ಇಂಚನೆ ದುಂಬರಿಯಡು ದೇವೇರು ಅರೆಗೆ ಆ ಶಕ್ತಿನ ಕೊರಡು ಪಂಡದು ಹಾರೈಸಾದು ಕೊರೋನಾ ಮಹಾಮಾರಿ ಆಯ್ನಾತು ಬೇಗ ನಾಶ ಆದು ಮಾತೆರೆಗಳ ಗೆಡ್ಡೆ ಆವಡು ಪಂಡದು ಹಾರೈಸೇರು. ನೀರ್ಮಾರ್ಗ ಬಣ್ಣಂತಿಲ ಗ್ರಾಮ ಪಂಚಾಯತ್ ವ್ಯಾಪ್ತಿದ ಸುಮಾರು 130 ಒಂದು ಕಡು ಬಡವರೆಂದುವುದು ನಮ್ಮ ಮಾನ್ಯ ಕರಾವಳಿ ಕಾಲೇಜಿದ ಮ್ಯಾನೇಜಿಂಗ್ ಡೈರೆಕ್ಟರ್ನ ಗಣೇಶ್ ರಾವ್ ಒಂಜಿನಿ ಮಲ್ಲ ಮನಸ್ಸು ಮಾಡಿದ್ದು ಆಕಲಿ ದಿನನಿತ್ಯ ಬೋರ್ಡಿನ ದಿನಸಿ ವಸ್ತುಲೇನು ಉಚಿತವಾದ ಕೊರಿಪಿನ ಮಲ್ಲ ಕೆಲಸ ಮಾಡಿದೆ. ಬಹುಶಃ ಎಂಗ್ಲ ಮಾತರ್ನಲ್ಲ ಶುಭ ಹಾರೈಕೆರೆಗೆ ಅರೆಗೆ ನನ್ನಾತು ಇಂಚಿನ ಒಂಜಿ ದಾನ ಮಲ್ಪನ ಚಿತ್ರ ಸದ್ಬುದ್ಧಿನ ಅಂಚಿನ ದೇವರ ಅನುಗ್ರಹವನ್ನ ಪ್ರಾಪ್ತಿ ಮಾಡಿದ್ದು ನನ್ನ ಮಿತ್ಲ ಜನಕುಲ ಸೇವೆ ಮಲ್ಪನ ಅವಿರತ ಭಾಗ್ಯ ಅರೆಗೆ ಆ ಭಗವಂತ ಕರುಣಿಸವಾಡು. ಇನಿ ಎಷ್ಟೋ ಜನ ಕಡುಬಡವರನ್ನ ಒಂಜಿ ಕಣ್ಣೀರು ಒರೆಸಿನ ಕೆಲಸ ಮಾಡಿರಿ. ದೇಶ ಇಡೀ ಕರೋನಾ ವೈರಸ್ ಇಡು ತತ್ತರಿಸಿದ ಈ ಸಂದರ್ಭಡು ಭಾರಿ ಜನಕರು ಕಷ್ಟದ ಜೀವನ ಮಲ್ಪನ ಆರ್ನ ಮನಸಾರೆ ಒಪ್ಪುದು ಈ ಜನಕುಲಿಗೆ ಒಂಜಿ ಕಿರು ಆರ್ನ ಶಕ್ತಿ ಅನುಸಾರ ಒಂಜಿ ವ್ಯವಸ್ಥೆ ಮಲ್ಪನ ಪ್ರಯತ್ನ ಮಾಡಿದೆ. ಅಂಚದ ಅರೆಗೆ
ಎಂಗಳ ಮಾತ್ರನ ಪರವಾದ ಊರ್ದಕ್ಕನ ಪರವಾದ ಅನಂತನಂತ ಕತೆ ಅರ್ಪಿಸಬಹುದು.